ಇಂದು ದೇಶದಾದ್ಯಂತ ಕೋವಿಡ್ನಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕೆಲವೊಂದು ಕಸುಬುಗಳನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ಕಲಾವಿದರ ಬದುಕು ಇಂದು ಹೀನಾಯವಾಗಿದೆ. ಅದಕ್ಕೆ ಉದಾಹರಣೆ ಎಂಬಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿ ಬರುತ್ತಿದೆ. ಅದರ ಅಂಗವಾಗಿ ಪ್ರತಿ ವರ್ಷವೂ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿದ್ದ ಕಲಾವಿದರು ಇಂದು ಕೋವಿಡ್ನಿಂದಾಗಿ ಹೀನಾಯ ಬದುಕುತ್ತಿದ್ದಾರೆ. ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಗಣೇಶ ಚತುರ್ಥಿ ಕಳೆದ 2 ವರ್ಷಗಳಿಂದ ಕೊರೋನಾ ಎದುರಿಸುತ್ತಿದ್ದು, ಗಣೇಶ ಮೂರ್ತಿಗಳನ್ನು ಮಾಡಿ ಮಾರಾಟ ಮಾಡುತ್ತಿದ್ದ ಕಲಾವಿದರು ವ್ಯಾಪಾರವಿಲ್ಲದೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರದಲ್ಲಿ ಕಳೆದ 40 ವರ್ಷಗಳಿಂದ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿರುವ ಲತೀಶ್ ರವರು ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಾನು ಕಳೆದ 40 ವರ್ಷಗಳಿಂದ ಗಣೇಶ ಮೂರ್ತಿಗಳನ್ನು ಮಾಡುವ ಕಸುಬನ್ನ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇನೆ. ಈ ಹಿಂದೆ ಪ್ರತಿ ವರ್ಷವೂ ಗಣೇಶ ಚತುರ್ಥಿ ಎಂದರೆ 3 ರಿಂದ 4 ತಿಂಗಳು ನಮಗೆ ಕೆಲಸ ನಡೆಯುತ್ತಿತ್ತು. ಅದಾದ ಮೇಲೆಯೇ ನಾವು ಆದಾಯವನ್ನ ಕಾಣುತ್ತಿದ್ದು, 4 ತಿಂಗಳು ನಮಗೆ ಬೇರೆ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಮೂರ್ತಿಗಳು ವ್ಯಾಪಾರವಾದರೆ ಮಾತ್ರ ನಮಗೆ ಆದಾಯ ಬರುತ್ತದೆ. ಆದರೆ ಈಗ ಕಳೆದ 2 ವರ್ಷಗಳಿಂದ ಕೊರೋನಾ ಬಂದಿದ್ದು, ಗಣಪತಿ ವಿಗ್ರಹ ಪ್ರತಿಷ್ಠಾಪನೆಗೆ ಸರ್ಕಾರ ತಡೆ ತಂದಿದ್ದು, ಮಾಡಿದ ಗಣಪತಿ ವಿಗ್ರಹಗಳು ಹಾಕಿ ಉಳಿದಿದೆ. ಆದರೂ ಕೂಡ ಸರ್ಕಾರ ನಮ್ಮಂತ ಕಲಾವಿದರಿಗೆ ಯಾವುದೇ ಸಹಕಾರ ಅಥವಾ ಪರಿಹಾರವನ್ನ ನೀಡಿಲ್ಲ. ಈಗಲಾದರೂ ಸರ್ಕಾರ ಮನಸ್ಸು ಮಾಡಿ ಗಣಪತಿ ಪ್ರತಿಷ್ಠಾಪನೆಗೆ ಅನುಕೂಲ ಮಾಡಿಕೊಟ್ಟರೆ. ನಾವು ಸುಮಾರು 40 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 40 ವರ್ಷದಿಂದ ಮಾಡ್ತಾ ಇದ್ದೀರಾ? ಹೇಗಿದೆ ವ್ಯಾಪಾರ ಎಲ್ಲ? ವ್ಯಾಪಾರ ಸರ್ ಈಗ ಮುಂಚೆ ಪರವಾಗಿಲ್ಲ. ಈ ಕಳೆದ 2 ವರ್ಷದಿಂದ ಕೊರೋನಾ ಬಂದು ಅದರಿಂದ ನಮಗೆ ಬಿಸಿನೆಸ್ ಡಲ್ ಆಗಿದೆ. ಮತ್ತೆ ನಮ್ಮ ಬಡ ಕಲಾವಿದರಿಗೆ ಸರ್ಕಾರದಿಂದ ನಾವು ಸಹಾಯ ಮಾಡಬೇಕು. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಸರ್ಕಾರದ ಅನುಸಾರವಾಗಿ ಗಣಪತಿಯನ್ನ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಸರ್. ಸರ್ಕಾರ ಅನುಸಾರವಾಗಿ ಗಣಪತಿಯನ್ನ ನಾವು ಗಣಪತಿ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನಾವು ಮಾಡ್ತೀವಿ. ಬಂದಂತ ಕಸ್ಟಮರ್ಸ್ಗೂ ನಾವು ಹೇಳ್ತೀವಿ, ಈ ಸರ್ಕಾರದ ಅನುಸಾರವಾಗಿ ಕೋವಿಡ್ ನೀವು ಮಾಡೋದಕ್ಕೆ ಮಾಡಿ ಅಂತ ನಾವರೆಗೂ ಸಲಹೆ ಕೊಟ್ಟು ಇದು ಮಾಡಿಸ್ತೀವಿ ಸರ್. ಅದಕ್ಕೆಲ್ಲ ನಾವು ಮಣ್ಣಿನಲ್ಲೇ ಮೂರ್ತಿ ವಿಗ್ರಹ ಮಾಡೋದು. ಮತ್ತೆ ಏನಪ್ಪ ಅಂದ್ರೆ ನಮಗೆ ನಾವು ಮಾಡಬೇಕಾಗಿಲ್ಲ ಫುಲ್ ವಾಟರ್ ಪ್ರೂಫ್ ಬಣ್ಣ ಮಣ್ಣಲ್ಲೇ ಇಟ್ಟರೆ ಒಂದು ಗಂಟೆಗೆ ಕರ್ಕೋಗುತ್ತೆ ಅದು ಬಣ್ಣ. ಅದರಿಂದ ಪರಿಸರಕ್ಕೆ ಯಾವುದೇ ರೀತಿ ಯಾವುದೂ ಇದೆಲ್ಲ ಅನಾನುಕೂಲ ಇಲ್ಲ ಇದರಿಂದ. ಆ ತರದ ಗಣೇಶ ಮೂರ್ತಿಗಳು ನಾವು ಮಾಡ್ಕೊಂಡ್ಬರ್ತಾರೆ ಸರ್ ಮುಂಚೆ. ಮತ್ತೆ ಪೀಳಿತ ಗಣಪತಿ ಆಗಲಿ ಬೇರೆ ಗಣಪತಿ ಆಗಲಿ ನಾವು ಯಾವುದು ಮಾಡಿಲ್ಲ, ಇಲ್ಲಿವರೆಗೆ ಮುಂದಕ್ಕೂ ಮಾಡ್ತಾ ಇಲ್ಲ. ನಾವು ಮಾಡಿರುವ ಗಣಪತಿ ಮೂರ್ತಿಗಳು ಮಾರಾಟವಾಗಿ ನಮ್ಮ ಬದುಕು ಹಸನಾಗ್ತದೆ ಎಂದು ಹೇಳಿದ್ರು. ಯೋಗೇಶ್ ಬಿಜಿ, ವಿ4 ನ್ಯೂಸ್, ಹಾಸನ.